ನಮಸ್ಕಾರ ವೀಕ್ಷಕರು, ಇದು ನಡೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೂರಿಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೂರಿಚ್ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಇಂದಿರಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಂ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ನೀವು ಎಲ್ಲಿಂದ ಬರ್ತಿದ್ದಂತ ಹೇಳಿದ್ರಿ? ನಾನು ಜಪ್ಪಿನ ಮುಗಿರು ತೊಕ್ಕೆಟ್ ಅಲ್ಲಿಂದ ಸೀದಾ ಈಗ ನಮ್ಮ ಸೂರಿಚ್ ಅಡುಗೆ ಮನೆ ಬಂದಿದ್ದೀರಾ. ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದಾರೆ ಇವತ್ತು? ನಾನು ಇವತ್ತು ವಾಟರ್ ಮಿಲನ್ ಇದು ದೋಸೆ ಮಾಡ್ತೇನೆ. ವಾಟರ್ ಮಿಲನ್ ಇದು ದೋಸೆನಾ? ದೋಸೆ ಮಾಡ್ತೇನೆ. ಕಲ್ಲಂಗಡಿ ಜ್ಯೂಸು ಇದೆಲ್ಲ ತಿಂದಿವೆ. ಹಾಗೆ ಕಲ್ಲಂಗಡಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಬಟ್ ಇದು ದೋಸೆ ಮಾಡ್ತಿದ್ರಲ್ಲ, ಅಂದರೆ ಈಗ ಸ್ವಲ್ಪ ರೆಡ್ ಆಗಿರುತ್ತಾ ಹೇಗೆ ಕಲರ್ ಎಲ್ಲ? ಹಾಂ, ಬಟ್ ರೆಡ್ ಆಗಿರ್ತದೆ. ಟೇಸ್ಟ್ ಅಂತೂ ಡಿಫ್ರೆಂಟ್ ಇರ್ಬೋದು. ಒಂಥರ ಟೇಸ್ಟ್ ಸಹ ಒಳ್ಳೆದಿರ್ತದೆ. ಓಕೆ, ಬಟ್ ಉದ್ದಿನ ದೋಸೆ ಹಾಗೆ ಓಲು ಎಲ್ಲ ತುಂಬ ಬೀಳುತ್ತೆ. ಚೆನ್ನಾಗಿ ಬರುತ್ತೆ. ಬಟ್ ಇಂಗ್ರೀಡಿಯೆಂಟ್ಸ್ ಅದೇ ಒಂದು ಐಟಮ್ಸ್ ಇದ್ದರೆ ಗೆಸ್ಟ್ ಬರುವಾಗ ಜಸ್ಟ್ ಮಾಡೋದು ರೆಸಿಪಿ ಅಂತ ಹೇಳಿದರೆ ಅದಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಸೂಪರ್ ಉಂಟು. ಗೆಸ್ಟ್ ಬರುವಾಗ ಜಸ್ಟ್ ಮಾಡೋದಲ್ಲ. ಬಟ್ ಇನ್ನೊಂದು ಡಿಶ್ ಅದರ ಸಿಪ್ಪೆದ್ದು ಸುಕ್ಕ ಮಾಡೋದು. ಓ, ಈಗ ಅಂದ್ರೆ ಒಂದು ಕಲ್ಲಂಗಡಿ ಇದ್ರೆ ಈಗ ಅದರ ಸಿಪ್ಪೆದ್ದು ಕಸದಿಂದ ರಸ ಅಂತ ಹೇಳಿದಾಗ ದೋಸೆ ಮಾಡ್ಕೊಳ್ಳೋದು ಪದಾರ್ಥ ಅದರ ಸುಕ್ಕ. ಓಕೆ, ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ ಓಕೆ, ಥ್ಯಾಂಕ್ ಯು. ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತಲ್ಲ. ಈಗ ಫಸ್ಟಿಗೆ ನೀವು ಕಲ್ಲಂಗಡಿದು ದೋಸೆ ಮಾಡ್ತಾ ಇದ್ದೀರಿ ಅಂತ ಕಾಣ್ತಾ ಉಂಟು. ಕಲ್ಲಂಗಡಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀರಲ್ಲ. ಓಕೆ, ಅದಕ್ಕೆ ಏನು ಅಕ್ಕಿ, ಆಮೇಲೆ ಬರೀ ಅಕ್ಕಿ ಸಾಲ್ಟ್ ಇದೆ, ಒಂದು ಇದು ಇದ್ದರೆ ಸಾಕು. ಒಂದು ಎಷ್ಟು ಒಂದು ಕಪ್ಪಿನಷ್ಟು ಅಕ್ಕಿ ತಗೊಂಡು ಒಂದು ಪಾವಿಗೆ ಇದಂದರೆ ಒಂದು ಕಪ್ಪು ಸ್ವಲ್ಪ ತಗೊಂಡದ್ದು ಅಕ್ಕಿ. ಅದಕ್ಕೆ ಸ್ವಲ್ಪ ವಾಟರ್ ಮಿಲನ್ ಜಾಸ್ತಿ ಹಾಕಿದರೆ ಸಹ ಒಳ್ಳೆ ಟೇಸ್ಟ್ ಬರ್ತದೆ. ಇಷ್ಟೇ ಹಾಕಬೇಕು ಅಂತಿಲ್ಲ, ಏನಿಲ್ಲ, ಬಟ್ ಎಷ್ಟು ಸಾಕ್ಬೋದು. ವಾಟರ್ ಮಿಲನ್ ಇದ್ದಷ್ಟು ಚೆನ್ನಾಗಿರುತ್ತೆ, ಒಳ್ಳೇದು ಬರ್ತದೆ. ಓಕೆ, ಸರಿ. ಹಾಗಾದ್ರೆ ರೆಡಿ ಮಾಡ್ಕೊಳ್ಳೋಲ್ಲ. ಎಂತ ಬೇಕು ಫಸ್ಟಿಗೆ ಒಂದು ಜಾರು ಕೊಡಿ. ಜಾರ್ ಬೇಕಲ್ಲ, ದೋಸೆ ಇದೆಲ್ಲ ಮಾಡಬೇಕಾದ್ರೆ ಕಡಿಲೇಬೇಕಲ್ಲ. ಫಸ್ಟಿಗೆ ಮಿಕ್ಸ್ ಮಾಡಬೇಕು. ಇದು ಅಕ್ಕಿ ಹಾಕ್ತೇನೆ. ನೆನೆ ಹಾಕಿದ ಅಕ್ಕಿ ಅಲ್ಲ? ನೆನೆ ಹಾಕಿದ ಅಕ್ಕಿ ಅಂದರೆ ಇದು ತುಂಬ ಟೈಮ್ ಇದ್ದರೆ ಒಂದು 3 hour 4 hour ನೆನೆಸ್ಬೋದು. ಇಲ್ಲಾಂದರೆ ಒಂದು 10 ನಿಮಿಷ 15 ನಿಮಿಷ ನೆನೆಸಿದ್ರೆ ಸಹ ಸಾಕು. ಬಟ್ ನಾವು ಮಿಕ್ಸಿಯಲ್ಲಿ ಕಡಿಯುವಾಗ ಸ್ವಲ್ಪ ನೆನೆ ಹಾಕಿ ಇಟ್ಟರೆ ಒಂದು 10 ನಿಮಿಷ 15 ಮಿನಿಟ್ಸ್ ಸಾಕಾಗ್ತದೆ. ಅಂದರೆ ಟೈಮ್ ಉಂಟು, ತುಂಬ ಟೈಮ್ ಉಂಟು ಅಂತ ಹೇಳಿದರೆ ಒಂದು 3 hour 2 hours ನೆನೆಸಿಡ್ಬೋದು. ಈಗ ಬೇಗ ಮಾಡಬೇಕಂತ ಹೇಳಿದರೆ, ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬೇಗ ಬೇಕಂತ ಹೇಳಿದರೆ ಜಸ್ಟ್ ಆಗುವ ರೆಸಿಪಿ ಅಂತ ಹೇಳಲಿಕ್ಕೆ ಇಷ್ಟ. 10 ನಿಮಿಷ 15 ನಿಮಿಷ ಸಾಕು. ಅಕ್ಕಿ ಮತ್ತು ಇದು ವಾಟರ್ ಮಿಲನ್ ಕಟ್ ಮಾಡಿದ ಹಾಕಿರ್ತೀರಲ್ಲ, ಎಲ್ಲ ಹಾಕ್ತೇನೆ. ಎಲ್ಲ ಹಾಕಿದ್ರಲ್ಲ, ಒಳ್ಳೆ ಟೇಸ್ಟ್ ಬರ್ತದೆ, ಓಳು ಎಲ್ಲ ಬರ್ತದೆ. ಇದಕ್ಕೆ ಸ್ವಲ್ಪ ಉಪ್ಪು ಯಾವಾಗಲೂ ಸ್ವಲ್ಪ ಹಾಕಿದರೆ ಓಕೆ ಅಂತ ಹೇಳ್ಬಿಡ್ಬೋದು. ಯಾಕಂದರೆ ಕಡಿಮೆ ಆದರೆ ಹೇಗಾದರೂ ಅಡ್ಜಸ್ಟ್ ಮಾಡಿ ತಿನ್ಬೋದು, ಜಾಸ್ತಿ ಆದರೆ ತಿನ್ನಲಿಕ್ಕೆ ಆಗಲ್ಲ. ಅದಕ್ಕಾಗಿ ಸ್ವಲ್ಪ ಹಾಕ್ತದೆ. ಮತ್ತೆ ಬೇಕಿದ್ರೆ ನೋಡ್ಕೊಂಡು ಹಾಕ್ಕೊಳ್ಬೋದು. ನೋಡ್ಕೊಂಡು ತಿನ್ನುವಾಗ ಉಪ್ಪು ಬಂದಿಲ್ಲ ಅಂತ ಹೇಳಿದ್ರೆ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದೇ ಸ್ವಲ್ಪ ಹಾಕಿದರೆ ಸಾಕು. ಬೇರೆ ಏನು ಬೇಡ ಹಾಕ್ಲಿಕ್ಕೆ. ನೀರು ಸಾಕ್ಬೇಕಂತ ಇಲ್ಲ, ಇದರಲ್ಲೇ ಉಂಟು. ನೀರು ಹಾಕೊಳ್ಬೇಕು ಬೇಡ, ಇದರಲ್ಲೇ ಉಂಟು. ಈಗ ನೀರು ತನ್ನಷ್ಟಿಗೆ ಇದರ ಮೇಲೆ ಬರುತ್ತೆ, ಅದೇ ಸಾಕಾಗುತ್ತಲ್ಲ. ಸಾಕಾಗ್ತದೆ. ಅಂದ್ರೆ ಈಗ ಸ್ವಲ್ಪ ದಪ್ಪ ಇರುತ್ತೆ ಇದು. ದಪ್ಪ ಅಂದರೆ ಅಷ್ಟೇ, ಉದ್ದಿನ ದೋಸೆಗಿಂತ ಸ್ವಲ್ಪ ತೆಳು ಬರುತ್ತೆ. ಓಕೆ, ಹಾಗಾದರೆ ಈಗ ಕಟ್ಕೊಳ್ವಲ್ಲ, ಮಿಕ್ಸ್ ಮಾಡ್ಕೊಳ್ಬೇಕಲ್ಲ. ಗ್ರೈಂಡ್ ಬೇಗ ಆಗ್ತದಲ್ಲ? ಬೇಗ ಆಗ್ತದೆ. ಓಕೆ, ಹೌದು. ನೋಡಿ, ನಾವು ನೀರು ಹಾಕಿ ಇಲ್ಲ ನೋಡಿ, ಅದು ಕೂಡ ಎಷ್ಟು ನೀರು ಬಂದಿದೆಯಲ್ಲ. ನೀರು ಬಂದಿದೆ ಅದರಲ್ಲಿ ತುಂಬ ಜ್ಯೂಸಿಗೆ. ಈಗ ನೀರು ಹಾಕ್ಬೇಕಂತಲೇ ಇಲ್ಲ, ಅದರಲ್ಲೇ ಜ್ಯೂಸ್ ಬರುತ್ತೆ. ಹಾಗೆ ಇದರಲ್ಲಿ ನಾವು ಅಪ್ಪಿ ಸ್ವಲ್ಪ ನೀರು ಹಾಕಿದ್ರೆ ಜಾಸ್ತಿ ಹಾಕ್ಬೋದು. ಹೌದು, ಅಲ್ಲ ಒಂಚೂರು ಕಾಲು ಲೋಟ ಹಾಗೆ ಹಾಕ್ಬೋದು, ಏನಾಗಲ್ಲ. ಬಟ್ ಹಾಕದಿದ್ರೆ ಸಹ ಒಳ್ಳೇದಂತ ಹೇಳಿಕ್ಕೆ ಒಂಚೂರು ನೀರು ಅಂದರೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಸಾಕು. ಸ್ವಲ್ಪ ಜಾರ್ ಕ್ಲೀನ್ ಮಾಡೋತಾರಲ್ಲ. ಹೌದು, ಅಷ್ಟೇ ಸಾಕು. ಓಕೆ, ಅದಂತೂ ರೆಡಿಯಾಗಿದೆ. ಓಕೆ, ಈಗ ಇದು ರೆಡಿಯಾಗಿದೆ. ಇನ್ನು ನಾವು ತವ ಹೇಳ್ಕೊಳ್ಬೇಕಲ್ಲ. ಓಕೆ, ಹಾಗಾದರೆ ಫಸ್ಟಿಗೆ ಹೂವಲ್ಲೇ ಒರೆಸ್ಬೇಕಲ್ಲ. ಇದು ಹೀಗೆ ನಾನ್ ಸ್ಟಿಕ್ ಆದಾಗ ಡೈರೆಕ್ಟ್ ಇದು ಮಾಡ್ಬೋದಾ? ಹಾಕ್ಬೋದು, ಇಲ್ಲದ್ರೆ ಸ್ವಲ್ಪ ಗೀ ಹಾಕಿದರೆ ಓಕೆ. ಹಾಗಾದರೆ ನಾವು ಮೇಲ್ಗಡೆಯಿಂದ ಗೀ ಹಾಕಿ ಸ್ವಲ್ಪ KFCಯವರ ಶುದ್ಧ ಹಸುವಿನ ತುಪ್ಪ ಹಾಕಿದ್ದೇವೆ. ಸಾಕಾಗುತ್ತಾ? ದೋಸೆಗೆ ಮೇಲೆ ಸ್ವಲ್ಪ ಸಾಕ್ಬೋದು. ದೋಸೆ ಹಿಟ್ಟು ಹಾಕಿದ ಮೇಲೆ ಕೂಡ ಹಾಕ್ಕೊಳ್ಬೋದಲ್ಲ.
ನಾವು ಜಾಸ್ತಿ ವಾಟರ್ ಮೆಲನ್ ಹಾಕಿದರೆ ನೀರು ದೋಸೆ ಟೈಪ್ ಬರುತ್ತೆ, ಹಾಂ ಸ್ವಲ್ಪ ಕಮ್ಮಿ ಹಾಕಿದ್ರು ಕೂಡ ನಡೀತದೆ ಅಲ್ಲ. ಕಮ್ಮಿ ಹಾಕಿದ್ರು ಸಹ ಕಲರ್ ಅದೇ ರೆಡ್ ಕಲರೇ ಬರುತ್ತೆ, ರೆಡ್ ಕಲರ್ ಬಟ್ ಟೇಸ್ಟ್ ಸಹ ಒಳ್ಳೇದಿರುತ್ತೆ. ಚೆನ್ನಾಗಿರುತ್ತಲ್ಲ, ಜಾಸ್ತಿ ಹಾಕಿದ್ರು ಅದೇ ಥರ ಇರುತ್ತೆ, ನಡೀತದಲ್ಲ. ಇದೇನಾದರೂ ಏನಾದರೂ ವಾಟರ್ ಮೆಲನ್ದು ಸ್ವೀಟ್ ಆ ಥರ ಆ ಬರುತ್ತೆ? ಥರ ಸ್ವೀಟ್ ಅಂತ ಹೇಳಿದರೆ ಜಾಸ್ತಿ ಸ್ವೀಟ್ ಬರಲ್ಲ, ಹಾಂ ಲೈಟ್ ಒಂಥರ ಇದೆ, ಒಳ್ಳೆ ಟೇಸ್ಟ್. ಡಿಫ್ರೆಂಟ್. ಇದೆಲ್ಲ ನೀವೇ ರೆಡಿ ಮಾಡಿದ್ದ ಅಥವಾ ಹೇಗೆ? ನಾನೇ ಮಾಡಿದ್ದು. ಈ ಥರ ವಾಟರ್ ಮೆಲನ್ ಜ್ಯೂಸು ಅಲ್ಲ, ಯಾವುದು ದೋಸೆ ಮಾಡುವಂತೆ? ಹೌದು, ಮೊನ್ನೆ ಅಂದರೆ ಕುಕ್ಕಿಂಗ್ ಕಾಂಪಿಟೇಷನ್ಗೆ ಹೋಗಿದ್ದೆ, ಹಾಂ 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 ಹಾಗೆ ಏನು ಮಾಡೋದು ಅಂತ ಹೇಳಿ ಮಾಡಿದೆ. ಹಾಂ, ನೋಡುವಾಗ ಒಳ್ಳೆ ಟೇಸ್ಟ್ ಬಂತು. ಚೆನ್ನಾಗಿ ಬಂತು. ಹಾಂ, ಇದನ್ನೇ ಮಾಡೋಣ ಅಂತ ಹೇಳಿ ಮತ್ತೆ ಇಲ್ಲಿಗೆ ನಮ್ಮ ಟಿವಿಯ ನಮ್ಮ ರುಚಿಯ ವೀಕ್ಷಕರಿಗೆ ಕೂಡ ತೋರಿಸುವ ಹೌದು ತೋರಿಸುವ ಅಂತೇಳಿ. ಒಳ್ಳೆ ಪ್ಲಾನ್. ಅಂದರೆ ಇದು ಯಾರು ಮಾಡಲಿಕ್ಕಿಲ್ಲ, ಒಂದು ಸ್ವಲ್ಪ ಡಿಫ್ರೆನ್ಸ್ ಇರಲಿ ಅಂತ ಹೇಳಿ. ಡಿಫ್ರೆನ್ಸ್. ಹೌದು, ನಾನು ಕೂಡ ವಾಟರ್ ಮೆಲನ್ದು ಜ್ಯೂಸ್ ಅದಂತೂ ಎಲ್ಲ ಕಡೆ ಸಿಗುತ್ತೆ, ನಾವು ಮನೇಲಿ ಕೂಡ ಬೇಕಾದ್ರೆ ಮಾಡ್ಕೊಳ್ಬೋದು. ಬಟ್ ದೋಸೆ ಏನು ಹೇಗೆ ಬರುತ್ತೆ ಅಂತ ಈಗ ನೋಡಬೇಕಲ್ಲ. ನೀವು ಮನೆಯಲ್ಲೆಲ್ಲ ಯಾರೆಲ್ಲ ಇದ್ದೀರಾ? ನೀವೇ ಅಡುಗೆ ಹೇಗೆ? ನಾವೇ ಗಂಡ ಹೆಂಡತಿ ಇಬ್ಬರು ಮಕ್ಕಳು. ಹಾಂ, ಇದ್ದಾರಲ್ಲ. ಓಕೆ, ಒಂದು ವಿಷಯ ಇದೆ, ಒಂದು ಸ್ಪೂನ್ ಸಾಕ್ಬೋದು, ಹಾಂ ಓಕೆ. ಇಲ್ಲದ್ರೆ ಜಾಸ್ತಿ ಸಾಕು. ಹ್ಞೂ 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 ಹ್ಞೂ. ಅದರ ಮೇಲೆ ಸ್ವಲ್ಪ ಗೀ ಹಾಕಿ, ತುಪ್ಪ ಹಾಕಬೇಕಾ? ಚೂರು ಹಾಕಿ ಮೇಲೆ. ಓಕೆ, ಸ್ಲೋ ಇಟ್ಕೊಳ್ಬೇಕಾ ಬೆಂಕಿ? ಸ್ವಲ್ಪ ಹಾಂ, ಮೀಡಿಯಮಲ್ಲೇ ಸಾಕಾಗೋದಲ್ಲ. ನೋಡಿ ಕಲರ್ ಅಂತೂ ಸಾಗಲಾಗಿ ಬಂದ್ಕೊಂಡು ಒಂದು ಚೂರು ಮುಚ್ಚಳಿ ಮುಚ್ಚಳ ಹೋಗ್ತಲ್ಲ. ಓಕೆ, ಬೇಗ ಬೇಯುತ್ತೆ, ಯಾಕಂತ ಹೇಳಿದರೆ ಲೇಟ್ ಆಗಲ್ಲ, ಬೇಗ ಬೇಯುತ್ತೆ. ಬೇಗ ಬೇಯುತ್ತೆ. ಹೌದು, ನಾವು ಇದು ಸ್ವಲ್ಪ ನೀರೇ ಇದ್ದ ಕಾರಣ ನೀರು ದೋಸೆ ಟೈಪ್ ಅಲ್ಲ, ಹೌದು, ನೀರು ದೋಸೆ ಟೈಪಲ್ಲಿ ಓಕೆ. ದಪ್ಪ ಬೇಕಾದ್ರೂ ಮಾಡ್ಕೊಳ್ಬೋದು ಅಂತ ಹೇಳೋದು ನೀವು. ದಪ್ಪ ಅಂತ ಹೇಳಿದ್ರೆ ಅದು ಹಾಕಿದ ಕೂಡಲೇ ಅದು ನೀರೇ ಆಗ್ತದೆ, ನೀರೇ ಆಗ್ತದಲ್ಲ. ದಪ್ಪ ಮಾಡಲಿಕ್ಕೆ ಆಗಲ್ಲ ಅದು. ಹೌದು ಹೌದು ಹೌದು. ನೋಡಿ, ಹಾಗಾದ್ರೆ ವಾಟರ್ ಮೆಲನಲ್ಲಿ ನೋಡಿ ಸ್ವಲ್ಪ ಕೂಡ ನೀರು ಹಾಕಿದ್ರೆ ನಾವು ದೋಸೆ ಕೂಡ ನೀರು ಹಾಕ್ಲಿಕ್ಕೆ ಬಾರ್ದು, ನೀರು ಹಾಕದಿದ್ರೆ ಒಳ್ಳೇದೇ, ಹಾಂ. ನೀರು ಹಾಕ್ಬೇಕಂತಲೇ ಇಲ್ಲ. ನೀವು ಆವಾಗಲೇ ಒಂದು ಸೀಕ್ರೆಟ್ ಹೇಳ್ಬೋಗಿತ್ತು, ನಾನು ನೀರು ಹಾಕದೆ ಇವತ್ತು ದೋಸೆ ಮಾಡ್ತಿದ್ದೆ ಅಲ್ಲ. ಹೌದು, ಓಕೆ, ಎಲ್ಲದಕ್ಕೆ ನೀರು ಬೇಕು, ಇದಕ್ಕೊಂದು ನೀರೇ ಬೇಕು. ನೀರು ಹಾಕದೆ ದೋಸೆ ಮಾಡಿ, ನೀರು ಹಾಕದೆ ಯಾವ ರೀತಿ ದೋಸೆ ಮಾಡ್ತಾರೆ ಅಂತ. ಓಕೆ, ಮಡಚಿ ಹಾಕ್ಬೇಕಂತ ಸಹ ಇಲ್ಲ, ಹಾಕಿದ್ರೆ ಸಹ. ಹೌದು. ಎಸ್, ನೋಡಿ ಸೇಮ್ ನೀರು ದೋಸೆ ಟೈಪೇ ಕಾಣ್ತಂತಲ್ಲ. ಹೌದಾ? ಓಕೆ, ಹೋಳು ನೋಡಿ ಬೀಳುತ್ತೆ, ಚೆನ್ನಾಗಿ ಬೀಳುತ್ತಲ್ಲ? ತುಂಬ ಬೀಳುತ್ತೆ ಉದ್ದಿನ. ಯಾವ ಬೇಳೆ ಹಾಕದೆ ಸಹ ಹಾಂ, ಚೆನ್ನಾಗಿ ಬರುತ್ತೆ ದೋಸೆ ಟೈಪೇ ಬರುತ್ತೆ ನೋಡಿ. ಕೆಲವರಿಗೆ ಹಾಂ, ಅಡಿಗೆ ಮಾಡೋದಂತ ಹೇಳಿದ್ರೆ ತುಂಬ ಖುಷಿ ಆಗ್ತದೆ, ಹೌದು. ಬಟ್ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ತುಂಬ ಉಂಟಲ್ಲ, ಅದು ಬೇಡ ಅಂತ ಅನಿಸ್ಕೊಳ್ಳುವವರಿಗೆ ಇದೊಂದು ಒಳ್ಳೆ ರೆಸಿಪಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಹೌದು ಹೌದು. ಬರೀ ಒಂದೇ ಇಂಗ್ರೀಡಿಯೆಂಟ್ಸ್ ಅಲ್ಲಿ ದೋಸೆ ಎಲ್ಲ ಆಗುತ್ತಲ್ಲ. ನಾವೇನು ಕಲ್ಲಂಗಡಿ ಮಾತ್ರ ಎಕ್ಸ್ಟ್ರಾ ಹಾಕಿದ್ವಿ. ಹೌದು, ಅದೊಂದಿದ್ರೆ ಸಾಕು. ಹೌದು, ಸ್ವಲ್ಪ ಅಕ್ಕಿ, ಹಾಂ. ಸ್ವಲ್ಪ ಇವಾಗಿನ ಕಾಲಕ್ಕೆ ಕಲ್ಲಂಗಡಿ ಎಲ್ಲ ಕಡೆ ಸಿಗುತ್ತೆ. ಸೀಸನ್ ಟೈಮ್, ಈಗ ಸೀಸನ್ ಸೀಸನ್ ಟೈಮಲ್ಲಿ ನಾವು ಏನೇನು ಸಿಗುತ್ತೆ ಅದನ್ನು ರಪ್ರಪ ಮಾಡ್ಕೊಂಡು ಚೆನ್ನಾಗಿ ಬರುತ್ತಲ್ಲ. ಓಕೆ, ನೀವು ನಿಮ್ಮ ಮನೆಯವರು ಮಕ್ಕಳೆಲ್ಲ ಇದ್ದಾರೆ ಅಂತ ಹೇಳಿದ್ರು, ಏನು ಮಾಡ್ತಿದ್ದಾರೆ ಮಕ್ಕಳೆಲ್ಲ? ಅದೇ ಒಬ್ಬಳಿಗೆ ರೀಸೆಂಟ್ಲಾಗಿ ಮ್ಯಾರೇಜ್ ಆಯಿತು, ಹಾಂ. ಇನ್ನೊಬ್ಳು CA ಕಲಿತಿದ್ದಾಳೆ, ಮತ್ತು ನನ್ನ ಹಸ್ಬೆಂಡ್ ಕೆನರಾ ಜ್ಯುವೆಲರ್ಸಲ್ಲಿ ಸೇಲ್ಸ್ಮ್ಯಾನ್ ಆಗಿ ವರ್ಕ್ ಮಾಡ್ತಿದ್ದಾರೆ. ವರ್ಕ್ ಮಾಡ್ತಾ ಇದ್ದಾರಲ್ಲ. ಹಾಗಾದರೆ ಈಗ ಮನೆಯಲ್ಲೆಲ್ಲ ನಿಮ್ಮದೇ ಅಡುಗೆ ಏನಾದಿದ್ರೆ ನಿಮ್ಮದೆಲ್ಲ ಮಕ್ಕಳೆಲ್ಲ ಬರುವಾಗ ಈ ಥರ ಸ್ಪೆಷಲ್ ಆಗಿ ಮಾಡಿಕೊಡುವಂತ ಎಲ್ಲ ಉಂಟಲ್ಲ? ಹೌದು. ಓಕೆ, ಈ ಥರ ಮೇಲ್ಗಡೆಯಿಂದ ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತಲ್ಲ? ಹೌದು, ಬೇರೆ ಏನು ಹಾಕ್ಲಿಕ್ಕೆ ಇಲ್ಲಲ್ಲ ಇದಕ್ಕೆ, ಹೌದು. ಅದಕ್ಕೆ ತುಪ್ಪ ಆದ್ರೆ ಹಾಕಿದರೆ ಅದರಲ್ಲಿ ಒಳ್ಳೇದಾಗ್ತದೆ, ಪರಿಮಳ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಗಮ್ಮತ್ ಇರುತ್ತಲ್ಲ? ಹೌದು. ದೋಸೆ ಅಂತೂ ರೆಡಿಯಾಗಿದೆ. ಎಸ್, ಇನ್ನೂ ಸರ್ವ್ ಮಾಡ್ಕೊಳ್ಳೋದಲ್ಲ? ಹೌದು. ಓಕೆ, ನೋಡಿ ರಪ್ಪಾಗಿ ದೋಸೆ ಅಂತೂ ರೆಡಿಯಾಗಿದೆ. ಓಕೆ, ಸರ್ವ್ ಮಾಡ್ಕೊಳ್ಳೋದು. ಬಿಸಿ ಬಿಸಿಯಾದಂತಹ ವಾಟರ್ ಮೆಲನ್ ಜ್ಯೂಸ್ ಅಲ್ಲ ನೋಡಿ, ದೋಸೆ ವಾಟರ್ ಮೆಲನ್ ಇದು ದೋಸೆ ರೆಡಿ. ರೆಡಿಯಾಗಿದೆ. ಗೆಸ್ಟ್ ಬಂದರೆ ಜಸ್ಟ್ ಆಗುವ ರೆಸಿಪಿ ಅಂತ ಹೇಳಿದ್ರೆ ಇದೆ ಅಂತ. ಓಕೆ, ಗೆಸ್ಟ್ ಬಂದರೆ ಜಸ್ಟ್ ಆಗೋ ರೆಸಿಪಿ ಇದೆ ಅಂತ ಹೇಳ್ಬೋದಲ್ಲ? ಓಕೆ, ನಾರ್ಮಲ್ ನಾವು ಈಗ ದೋಸೆ ಎಲ್ಲ ತಿಂದಿರ್ತೀವಿ, ಉದ್ದಿನ ದೋಸೆ ಅಥವಾ ಏನು ನೀರು ದೋಸೆ ಎಲ್ಲ ತಿಂದಿರ್ತೀವಿ. ಸ್ಪೆಷಲ್ ಆಗಿ ಈ ಥರ ವಾಟರ್ ಮೆಲನ್ ದೋಸೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ನೋಡಬೇಕಲ್ಲ? ಓಕೆ, ಟೇಸ್ಟ್ ನೋಡಲ್ಲ ಹಾಗಾದ್ರೆ ಈಗ? ಟೇಸ್ಟ್ ಮಾಡಿ. ಓಕೆ, ಇಂದ್ರ ಮ್ಯಾಮ್ ಅಂತೂ ಸಾಗಲಾಗಿರುವಂತಹ ವಾಟರ್ ಮೆಲನ್ ದೋಸೆ ಅಂತೂ ರೆಡಿ ಮಾಡಿ ಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರ್ತೀನಿ.
ಕಲ್ಲಂಗಡಿಯ ದೋಸೆ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ 1 ಕಪ್ ಬೀಜ ತೆಗೆದ ಕಲ್ಲಂಗಡಿಯ ಹೋಳು, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಕಿದ್ದಲ್ಲಿ ತೆಳು ಮಾಡಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ದೋಸೆ ಹುಯ್ದು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಕಲ್ಲಂಗಡಿಯ ದೋಸೆ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.